ಶ್ರೀ ಕೊಡ್ದಪ್ಪು ದೈವಸ್ಥಾನ ಸೂಟರ್ಪೇಟೆ. ಇಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಶ್ರೀ ಬಬ್ಬುಸ್ವಾಮಿ ರಂಗಮಂದಿರ ಹಾಗೂ ಭಂಡಾರ ಮನೆಯ ಉದ್ಘಾಟನಾ ಸಮಾರಂಭ ನಡೆಯಿತು. ಶ್ರೀ ಕ್ಷೇತ್ರದ ಗುರಿಕಾರರು ಹಾಗೂ ಅಧ್ಯಕ್ಷರಾದ ರಾಘವೇಂದ್ರ ಎಸ್ ಮಾತನಾಡಿ, ಈ ಕ್ಷೇತ್ರವು ದಿನದಿಂದ ದಿನಕ್ಕೆ ಅಭಿವೃದ್ಧಿಯನ್ನು ಹೊಂದುತ್ತಿದ್ದು, ಇಲ್ಲಿ ಸಾಮಾಜಿಕ, ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಚಟುವಟಿಕೆಗಳು ನಿರಂತರವಾಗಿ ನಡೆಯುತ್ತಿದೆ. ಈ ಕಾರ್ಯಕ್ರಮಗಳಿಗೆ ರಂಗಮಂದಿರದ ಅವಶ್ಯಕತೆ ಇತ್ತು. ಇದೀಗ ಅದು ಕೂಡ ಸುಸಜ್ಜಿತವಾಗಿ ನಿರ್ಮಾಣಗೊಂಡಿದೆ ಎಂದರು. ಈ ಪೂರ್ವದ ವಿಶೇಷತೆಯನ್ನು ಸ್ವಾಮಿ ನಮಗೆ ಐದು ಭಾರಿ ಪೊರುಡು ಯಶಸ್ವಿಯಾದ ರೀತಿಯಲ್ಲಿ ಇಲ್ಲಿ ಮೀಪಿನ ಬರ್ಬದಾನ ಮಾತ್ರ ಮೀತ ದೇವರಿಗೆ ನಮಸ್ಕಾರ ಮಾಡ್ತಾರೆ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ఆయన ಶ್ರೀಮನ್ನಾರಾಯಣ ಲಕ್ಷ್ಮಿಲ ಭೂಮಂಡಲ ಬರ್ಪಿನಂಚಿನ ವಿಶೇಷದ ದಿನ ಧರ್ಮ ಅಧರ್ಮ ಕೊಟ್ಟಿನಂಚಿನ ಸಂದರ್ಭಗಳು ದುಷ್ಟರೆಂದು ಬೆತ್ತ ಸಂಹಾರ ಮತ್ತು ನಮಗೆ ರಕ್ಷಣೆ ಕೊಟ್ಟಿನಂಚಿನ ದಿನ. ಆ ದಿನ ತಾನು ನಮ್ಮ ದಿನ ಈ ಉದ್ಘಾಟನೆ ನಮ್ಮ ಏತಕಾಲ ಉಲ್ಲನೆ ಜರುಗುತ್ತಿಲ್ಲ. ಆ ಉತ್ತರೋತ್ತರ ಈ ನೆಟ್ಟು ಅಭಿವೃದ್ಧಿದ ಸ್ಥಾನ ಈ ದೇವಸ್ಥಾನ ಬಗ್ಗೆ ನಾವು ವಿಶೇಷತೆಯನ್ನು ಪಡೆಯುವುದು. ಪುರೋಹಿತರಾದ ಶ್ರೀ ಭಾಸ್ಕರ್ ಐತಾಳ್ ಮಾತನಾಡಿ, ಶ್ರೀ ಕೊಡ್ದಪ್ಪು ದೈವಸ್ಥಾನದ ಭವ್ಯ ರೀತಿಯಲ್ಲಿ ಪುನರ್ನಿರ್ಮಾಣಗೊಂಡಿರುವ ಕ್ಷೇತ್ರ. ಈ ಕ್ಷೇತ್ರ ಊರಿನ ಶ್ರದ್ಧಾ ಭಕ್ತಿಯ ಕೇಂದ್ರ ಸ್ಥಳವಾಗಿದೆ. ಹಾಗಾಗಿ ಇಲ್ಲಿ ನಿರ್ಮಾಣಗೊಂಡಿರುವ ರಂಗಮಂದಿರ ಜನೋಪಯೋಗವಾಗಲಿ ಎಂದರು. ದೈವದ ಬಗ್ಗೆ ಪ್ರತಿಷ್ಠಾ ಬ್ರಹ್ಮಕಲಶ ಆ ದೈವಿಕ ಸಾನ್ನಿಧ್ಯಗಳು ನಮ್ಮ ಪ್ರಯತ್ನ ದೈವದ ಅನುಗ್ರಹಕ್ಕೆ ಒಳ್ಳು ಪ್ರತಿಷ್ಠೆ ಆದರೆ ನಂತರ ಒಂದೊಂದು ಅಭಿವೃದ್ಧಿ ಕಾರ್ಯ ಆಗ್ತದೆ. ಆ ಅಭಿವೃದ್ಧಿ ಕಾರ್ಯವು ಮಾತೆಲ್ಲ ಸಹಕಾರ ಮಾಡ್ತದೆ. ಇಡಿಸಾವಂಚೆ ನಮಗೆ ವೇದಿಕೆಯಾದರೆ ನನ್ನ ಮೇಲ್ಗಾಲಗಳು ಸ್ಥಳದ ಬೆಳಗಡೆ ಅಂಚನೆ ಜನಗಳು ಏನು ಮಾತ್ರ ಭಕ್ತಿಯರಿಗೆ ಮಣ್ಣಿಗೆ ಬರ್ತದೆ. ಆ ರಂಗವೇದಿಕೆಗೆ ಕಾರ್ಯಕ್ರಮವನ್ನು ಕೊಡ್ತೀರ ಅಕಲಿಗಳ ಪರಿಪೂರ್ಣವಾಯಿನ ಆ ರಕ್ಷಣೆಗೆ ದೈವಿಕವಾಯಿನ ಸತ್ಯಗಳು ಅನುಗ್ರಹಿಕೊಂಡು ಏನು ಮಾತ್ರ ಭಕ್ತಿಯರಿಗೆ ಮಣ್ಣು ನಮ್ಮನ್ನು ಕಷ್ಟ ನಮ್ಮ ದುಃಖ ನಮಗೆ ಪರಿಹಾರ ಕೊಟ್ಟು ನಮ್ಮ ಜೀವನಗಳು ರಕ್ಷಣೆ ಮಾಡ್ಕೊಂಡು ಆ ದೈವಿಕವಾದ ಸತ್ಯನಾಯಿನ ಕೊಡ್ದಬ್ಬುಡ ಬರ್ತದೆ. ಏನು ಪ್ರಾರ್ಥನೆ ಮಾಡ್ತೀರ ಅದನ್ನ ಇಷ್ಟಾರ್ಥ ನೆರವೇರಲು. ದೈವಸ್ಥಾನದ ಗೌರವ ಸಲಹೆಗಾರರಾದ ಶ್ರೀ ಪಾಂಡುರಂಗಕ್ಕೆ, ಅರ್ಚಕರಾದ ಶ್ರೀ ಗಣೇಶ್, ಕೋಶಾಧಿಕಾರಿ ಶ್ರೀ ಎಸ್ ನವೀನ್ ಮತ್ತಿತರರು ಉಪಸ್ಥಿತರಿದ್ದರು.